ಜನತೆಯ ಸಮಸ್ಯೆಗೆ ಸ್ಪಂದಿಸಬೇಕಾದ ರಾಜ್ಯ ಸರ್ಕಾರ ಜನತೆಯಲ್ಲಿ ಗೊಂದಲದ ವಾತಾವರಣ ಸೃಷ್ಟಿ ಮಾಡುತ್ತಿದ್ದು ಜನತೆಯನ್ನು ಧರ್ಮದ ಹೆಸರಿನಲ್ಲಿ ಎತ್ತಿ ಕಟ್ಟುತ್ತಿರುವುದು ಸರಿಯಲ್ಲ ಎಂದು ಶಾಸಕ ಶ್ರೀನಿವಾಸ್ ಆಕ್ರೋಶ ವ್ಯಕ್ತಪಡಿಸಿದರು. ಗುಬ್ಬಿ ತಾಲೂಕಿನ ಕಸಬಾ ಹೋಬಳಿಯ ವಿವಿಧ ಗ್ರಾಮಗಳಲ್ಲಿ ಅಭಿವೃದ್ಧಿ ಕಾಮಗಾರಿಕೆಗೆ ಚಾಲನೆ ನೀಡಿ ಮಾತನಾಡಿದ ಅವರು, ರಾಜ್ಯದ ಗೃಹ ಮಂತ್ರಿಗಳು ಬೆಳಿಗ್ಗೆ ಒಂದು ಹೇಳಿಕೆ, ಸಂಜೆ ಬದಲಿ ಹೇಳಿಕೆ ನೀಡಿ ರಾಜ್ಯದ ಜನತೆಯನ್ನು ದಿಕ್ಕು ತಪ್ಪಿಸುತ್ತಿದ್ದಾರೆ. ಇದರಿಂದ ಗೃಹ ಮಂತ್ರಿಗಳು ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿದರು. ಇನ್ನು ಜೆಡಿಎಸ್ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಅವರ ಬಗ್ಗೆ ಮಾತನಾಡುವಷ್ಟು ನಾನು ದೊಡ್ಡವನಲ್ಲ, ಹಾಗಾಗಿ 3 ವರ್ಷಗಳಿಂದ ತಿರಸ್ಕಾರಕ್ಕೆ ಒಳಗಾಗಿರುವ ನಾನು ಅವರ ಬಗ್ಗೆ ಮಾತನಾಡುವುದು ಸರಿಯಲ್ಲ ಎಂದು ತಿಳಿಸಿದರು. ವರದಿ ಮಂಜುನಾಥ್, ಗುಬ್ಬಿ. ಸುಮಾರು 16 ಕೋಟಿ ರೂಪಾಯಿ ಕಾಮಗಾರಿನ ಇವತ್ತು ಬುದ್ಧಿ ಪೂಜೆ ಮಾಡ್ತಾ ಇದ್ದೀವಿ. ಇವತ್ತು ಪ್ರಥಮ ಹಂತವಾಗಿ ಸುಮಾರು 1,45,00,000 ರೂಪಾಯಿದು ಇವತ್ತು ಪೂಜೆ ಮಾಡ್ತಾ ಇದ್ದೀವಿ. ಒಟ್ಟು 14 ಕೋಟಿ ರೂಪಾಯಿದು ಸುಮಾರು ಒಂದು 40 ಗ್ರಾಮಗಳಿಗೆ ಕಾಂಕ್ರೀಟ್ ರಸ್ತೆ ಹಾಕಿದ್ದೀವಿ. ಅದೆಲ್ಲ ಟೆಂಡರ್ ಆಗಿವೆ. ಈಗ ನಾಳೆಯಿಂದ ರೆಗ್ಯುಲರ್ ಎಲ್ಲ ಪೂಜೆ ಮಾಡ್ತೀವಿ. ಸರ್, ಎಲ್ಲೋ ಒಂದು ಕಡೆ ಮತ್ತೆ ಈಗ ಚುನಾವಣೆ ಭಾಳ ಹತ್ತಿರದಲ್ಲೇ ಇದೆ. ಡಿಸೆಂಬರ್ ವೇಳೆಗೆ ಚುನಾವಣೆಗೆ ಹೋಗಬೇಕು ಅಂತೇಳಿ BJP ಅವರು ರೆಡಿ ಆಗಿದ್ದಾರೆ ಅಂತ ಸುದ್ದಿ ಇದೆ. ಇರ್ಬೋದೇನೋ ಗೊತ್ತಿಲ್ಲ, ನನಗೂ ನಿಮ್ಮಂಥವ್ರು ಹೇಳೋದ್ರಿಂದಲೇ ಗೊತ್ತಾಗ್ತಾ ಇರೋದು. ಆ್ಯಕ್ಚುಲಿ 1 ವರ್ಷ ಇದೆ, ಮಿಡ್ಲಲ್ಲಿ ಚುನಾವಣೆ ಡಿಸೆಂಬರಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಊಹಾಪೋಹಗಳು ಗುಜರಾತ್ ಚುನಾವಣೆ ಜೊತೆಲಿ ಮಾಡ್ತಾರೆ ಅಂತ ಇದ್ದಾರೆ. ಮಾಡ್ಬೋದು, ಮಾಡದೇ ಇದ್ರು ನಿಮ್ಮ ಅನಿಸಿಕೆಗಳು ನನಗೇನು ಮಾಡ್ತಾರೆ ಅಂತ ಅನಿಸಲ್ಲ. ಅವಧಿ ಪೂರ್ಣಗೊಳಿಸ್ತಾರೆ ಅಂತ ಅಂದ್ಕೊಂಡಿದ್ವಿ. ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ. ನಾವು ಚುನಾವಣೆ ಫೇಸ್ ಮಾಡಿ ಎಲ್ಲ ಒಂದು ಕಡೆ BJPಗೆ ಹೋಗ್ತಾರೆ ಅನ್ನೋ ಒಂದು ಸುದ್ದಿ ಹಬ್ತಾ ಇದೆ ಸಾರ್ವಜನಿಕರಲ್ಲಿ. ಇದ್ರ ಬಗ್ಗೆ ಹೋಗಲ್ಲ. ನಮ್ಮ ಕಾನ್ಸ್ಟಿಟ್ಯೂನ್ಸಿ ವೋಟರ್ಸು, ನಮ್ಮ ಮುಖಂಡರು, ನಮ್ಮ ಲೀಡರ್ಗಳೆಲ್ಲ ಏನು ಹೇಳ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗ್ತೀನಿ. ನಾನೇನು ನನ್ನ ಜನತಾದಳ ಬಿಡ್ತೀನಿ ಅಂತ ಯಾವತ್ತೂ ಹೇಳ್ದನಲ್ಲ. ಅವ್ರಾಗ ಅವ್ರು ಬಂದು ಕ್ಯಾಂಡಿಡೇಟ್ ಘೋಷಣೆ ಮಾಡಿ ಹೋಗಿರೋದ್ರಿಂದ ನಾವು ವಿಧಿ ಇಲ್ಲ. ಈಗ ಯಾವ್ದಾರ ಒಂದು ಪಕ್ಷಕ್ಕೆ, ನಮ್ಮ ಅಳಿವು ಉಳಿವಿನ ಪ್ರಶ್ನೆ ಅಲ್ವಾ, ಯಾವ್ದಾರ ಪಕ್ಷಕ್ಕೆ ಹೋಗಲೇಬೇಕು. ಯಾವ ಪಕ್ಷಕ್ಕೆ ನಿರ್ಧಾರ ಎಲ್ಲ ಒಂದು ಕಡೆ ಗೊಂದಲದಲ್ಲಿದ್ದಾರೆ. BJP ಅವರು ಗೊಂದಲದಿದ್ದಾರೆ, ಕಾಂಗ್ರೆಸ್ ಅವರು ಗೊಂದಲ. ನಿಮ್ಮ ಕಾರ್ಯಕರ್ತರು ಗೊಂದಲ ಸೃಷ್ಟಿಯಾಗಿ? ನಮ್ಮ ಕಾರ್ಯಕರ್ತರು ನಾವು ಯಾರು ಗೊಂದಲಾಗಿಲ್ಲ. ನಾವು ಕ್ಲಿಯರ್ ಆಗಿದ್ದೀವಿ. ಮುಂದೆ ಒಂದಿವ್ಸ ಕೂತ್ಕೊಂಡು, ಎಲೆಕ್ಷನ್ ಇನ್ನು ಮುಂದೆ ಇದೆ, ಕೂತ್ಕೊಂಡು ಎಲ್ಲ ಮಾತಾಡಿ ಡಿಸೈಡ್ ಮಾಡ್ತೀವಿ. ಇಲ್ಲೇ ಒಂದು ಕಡೆ ಕುಮಾರಸ್ವಾಮಿ ಅವರು BJP ವಿರುದ್ಧ ಇತ್ತೀಚೆಗೆ ಮಾತಾಡೋದಕ್ಕೆ ಶುರುವಾಗಿದ್ದಾರೆ. ಎಷ್ಟು ದಿನ ಮಾತಾಡ್ತಿರ್ಲಿಲ್ಲ. ಕುಮಾರಸ್ವಾಮಿ ಅವ್ರ ಬಗ್ಗೆ ನಾನೇನು ಮಾತನಾಡಕ್ಕೆ ಹೋಗಲ್ಲ. ಅವರು ದೊಡ್ಡ ಲೀಡರ್ಗಳು ಮಾತಾಡೋದಕ್ಕೆಲ್ಲ ನಾನು ರೆಸ್ಪಾನ್ಸ್ ಮಾಡೋದು ಸರಿ ಇಲ್ಲ ಅಂತ ನಾನು ಅನ್ಕೊಂಡು. ಏನು APMC ಚುನಾವಣೆ ಇನ್ನೇನು ಕೆಲವು ದಿನ ಬರ್ಬೋದು. ಯಾಕೆ ಹಾಗಾಗಿ ಯಾರಿಗೆ ನೀವು ಯಾವ ನಮಗೆ APMCನೂ ಬರಲ್ಲ ಅಂದ್ಕೊಂಡಿದ್ದೀವಿ, ZPTPನೂ ಬರಲ್ಲ ಅಂದ್ಕೊಂಡಿದ್ದೀವಿ. ಸರ್ಕಾರಕ್ಕೆ ಯಾವುದೇ ಚುನಾವಣೆಯನ್ನು, MLA ಚುನಾವಣೆಗೆ ಮೊದಲು ಯಾವುದೇ ಚುನಾವಣೆ ಮಾಡ್ತಕ್ಕಂಥ ಮನೋಭಾವವನ್ನು ಸರ್ಕಾರದಲ್ಲಿ ಇಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ. ಅದಕ್ಕಿಂತ APMCನೂ ಆಗಲ್ಲ, ಜಿಲ್ಲಾ ಪರಿಷತ್, ತಾಲೂಕ್ ಪಂಚಾಯತ್ನೂ ಕೂಡ ರಿಸರ್ವೇಷನ್ ಅನೌನ್ಸ್ ಆಗುತ್ತೆ ಅಂತ ಹೇಳ್ತಾರೆ. ರಿಸರ್ವೇಷನ್